ಬೇಕಾಗ್ತದೆ ನಮಗೆ ಈ ಸಲ ಮಹಾಸುರನೆನ್ನುವುದಕ್ಕೋಸ್ಕರ ಈ ಮತ್ಸ್ಯಾವತಾರವನ್ನು ತಾಳಿದ್ದೇನೆ. ಆ ದೊಡ್ಡ ಅಪರಾಧ ಮಾಡಿದ್ದಾನೆ. ಲೋಕದಿಂದ ವೇದನ್ನು ಅಪಹರಿಸಿದ್ದಾರೆ. ಲೋಕಕ್ಕೆ ಕಟ್ಟಕನಾಗಿ ಬೆರೆಯುತ್ತಾ ಇದ್ದಾನೆ. ಎಲ್ಲಿದ್ದಾನೆ ಉಂಟಾಡಿಸಿ ಹಿಂದೆ ಬರುವಾಗ ಸಮುದ್ರದಲ್ಲಿ ಕೆಳಭಾಗದಲ್ಲಿದ್ದಾನಂತೆ. ಬಿಡುವೇನಾ?
ಹಾಗೆ ನನ್ನನ್ನು ಸಿಕ್ಕಿದು ತುಂಡು ತುಂಡು ಮಾಡಿ ತಿನ್ನುತ್ತೇನೆ. ತಿನ್ನುತ್ತೀಯಾ? ತಿನ್ನುವುದಿಲ್ಲ, ಹೀಗೆ ನುಂಗುತ್ತೇನೆ. ತಿನ್ನಲ್ಲ, ಹೇಗೆ ತಿನ್ನುತ್ತೀಯಾ? ನೀರಲ್ಲಿ ಈ ಕ್ಷೋಭೆ ಉಂಟಾಗುವುದಕ್ಕೆ ಕಾರಣ ಸ್ಥಾನ ನಿನ್ನದು. ನಾವು ಅರ್ಥ ಮಾಡಿಕೊಂಡಿದ್ದೇವೆ, ಹೌದಲ್ಲ? ನಿನ್ನೆಯವರೆಗೆ ಹೀಗೆ ಇರಲಿಲ್ಲ. ನಿನ್ನೆಯವರೆಗೆ ಈ ಸ್ಥಳ ಪ್ರಶಾಂತವಾಗಿತ್ತು. ಇವತ್ತು ನೋಡಂತೆ ಫಲಮಲವಾಗಿದೆ. ಫಲಮಳವಾಗಿದೆ. ಆಗಬೇಕಾದ್ರೆ ನಾನೇ ಕಾರಣ. ಪರ್ವತಾಕಾರದ ಅಲೆಗಳು ಏಳುತ್ತಾ ಉಂಟು. ಹೌದೇನ? ಏನು ಒಂದು ಮೀನಿಗೆ ಎಷ್ಟು ಸಾಮರ್ಥ್ಯವ? ಇದು ಯಾವ ಮೀನು? ನಾವು ಬಹಳಷ್ಟು ಮೀನುಗಳ ಹೆಸರನ್ನು ಕೇಳಿದ್ದೇವೆ, ಬಹಳಷ್ಟು ಮೀನುಗಳನ್ನು ತಿಂದಿದ್ದೇವೆ. ಆದ್ದರಿಂದ ಹೇಳುದು ಈ ರೀತಿಯಲ್ಲಿ ನಿಜವಾಗಿ ಮೀನು ಮೀನಿನ ಹಿಂದೆ ಬೇರೆ ಉಂಟಾ? ಅರ್ಥೈಸಿದೆ. ಸಾಧಾರಣವಾದ ಮತ್ಸ್ಯ ಅಲ್ಲ ಇದು. ನಾನು ಮತ್ಸ್ಯ ಅವತಾರವನ್ನು ತಾಳಿ ಬಂದವ. ವೈಕುಂಠದಿಂದ ಆ ಶ್ರೀಹರಿಯೇ ನಾನು ನಿನ್ನನ್ನು ಕೊಲ್ಲಲಿಕ್ಕೆ ಬಂದದ್ದು. ಕೆಲವು ಯುಗದಲ್ಲಿ ನಿಮ್ಮಂತ ವ್ಯಕ್ತಿಗಳು ಬೇಡದ್ದೆಲ್ಲ ಮಾಡುವಾಗ ನಮಗೆ ಈ ರೀತಿಯ ಅವತಾರವನ್ನು ಮಾಡಬೇಕಾಗ್ತದೆ. ಹಾಗೆ ಬಂದಿದ್ದೇನೆ. ಮಾಡಿದ ಪಾಪ ತುಂಬಾ ಉಂಟು ಅಲ್ಲ, ಆದರೂ ಬದುಕಲಿಕ್ಕೆ ನಿನಗೆ ಬಿಡುತ್ತೇನೆ. ನಾವು ಇಷ್ಟರವರೆಗೆ ಹರಿಯ ಬಗ್ಗೆ ಕೇಳಿದ್ದು, ಹರಿಯು ಅಸುರರ ದ್ವೇಷ. ಹೌದು, ನಮ್ಮನ್ನು ಬದುಕಲಿಕ್ಕೆ ಬಿಡುವುದಿಲ್ಲ. ಅವೊಬ್ಬ ಇಷ್ಟು ದೊಡ್ಡ ವೇಷಧಾರಿ ಅಂತ ಗೊತ್ತಿರಲಿಲ್ಲ. ಹೌದಲ್ಲವೇ? ಇಷ್ಟು ಸಾಕ್ಷಾತ್ ಆಗಿ ಬಂದಿದ್ದೇನೆ ಗೊತ್ತಾಗ್ಲಿಕ್ಕೆ. ಇಷ್ಟು ಒಳ್ಳೆ ವೇಷ ಮಾಡ್ತೀಯಲ್ಲ? ಹೌದು, ಯಾವ ರೀತಿದ್ದು ವೇಷ ಮಾಡ್ತೇನೆ. ಆದರೆ ಅಸುರ ಕುಲದಲ್ಲಿ ಹುಟ್ಟವ, ಬೇಡದ್ದೆಲ್ಲ ಮಾಡಿದ್ದರೂ ನಾವು ಅಸ್ತ್ರದವರೆಗೆ ಬಿಟ್ಟಿದ್ದೇನೆ. ಕಡೆಯ ಮಾತು ನಿನಗೆ ಹೇಳುತ್ತೇನೆ. ಸತ್ಯಲೋಕದಿಂದ ನೀನು ತಂದಂತ ವೇದವನ್ನು ಅಪಹರಿಸಿದ್ದೆ. ಆ ವೇದವನ್ನು ನನಗೆ ಕೊಡು, ಪ್ರಾಣ ಭಿಕ್ಷೆಯನ್ನು ನಾನು ನಿನಗೆ ಕೊಡ್ತೀನಿ. ಈ ಜಾತಿಗೆ ವೇದ ಯಾವ
ಈ ಜಾತಿಗೆ ವೇದ ಯಾಕೆ? ನೀನು ಹರಿಯಾಗಿ ಬಂದು ಕೇಳ್ತಿದ್ರೆ ಒಂದು ಆಲೋಚನೆ ಮಾಡಬಹುದಿತ್ತು. ಓಹೋ, ಈ ಮೀನಿನ ಜಾತಿಗೆ ವೇದ ಯಾಕೆ? ಓಹೋ, ಹೌದೇನೋ? ಏನ್ ವೇದವನ್ನು ರಕ್ಷಿಸಿಟ್ಟುಕೊಂಡಿದ್ದೇನೆ, ಓಹೋ, ಯಾರಿಗೂ ತೊಂದರೆ ಆಗ್ಲಿಲ್ಲ. ಅದರಿಂದ ಮರ್ಯಾದೆಯಿಂದ ಹೇಳ್ತೇನೆ, ನನ್ನ ಪಂಕ್ತಿಗೆ ಬರಬೇಡ. ಪಂಕ್ತಿಯನ್ನು ಸಿಗಿದಾಕಿ ವೇದವನ್ನು ಒಣಗಿದರೆ ಏನು ಹೇಳಿದ ವಾಕ್ಯವನ್ನು ಮೀರಿ ಹೋಗ್ತಾ ಇದ್ದಿ. ನಿನ್ನ ಪಾಪದ ಕೊಡ ತುಂಬಿದೆ. ವೇದವನ್ನು ಕೊಡುದಿಲ್ವೇ? ಕೊಡದಿದ್ದರೆ ನಿನ್ನ ಪ್ರಾಣವನ್ನು ತೆಗೆದು ಸಾಗುತ್ತಿರೆ ಪ್ರಳಯಾಂತೆ ಕಾಲದಲ್ಲಿ ಸಿದ್ಧಬದಲಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ. ವೇದವನ್ನು ಎಲ್ಲಿ ಇರಬೇಕು ಅಲ್ಲಿಗೆ ಕಲ್ಪಿಸಿ ಅದರ ನಂತರ ಕೆಲಸ ಮಾಡುತ್ತೇನೆ ಅಂತ ಹೇಳಿದ್ದೇನೆ. ಕಡೆಯ ಮಾತನ್ನು ಹೇಳಿದ್ದೇನೆ. ಪ್ರಳಯ ಕಾಲ ಸಮೀಪ ಬಂದಿದೆ. ಅದನ್ನು ನಾವು ಸ್ವಲ್ಪ ಕಾಲ ಕಳೆಯೋಣ. ಆ ಸಮಯ ಬರಬಹುದು.